has capsized. Hello everyone and welcome to my new video. So ಇವಾಗ ನಾವು ರೆಡಿಯಾಗಿ ಹೋಗ್ತಾ ಇದ್ದೀವಿ. ಎಲ್ಲಿಗಂತ ಹೇಳಿದ್ರೆ ಇವತ್ತು CST ಹೋಗ್ತಾ ಇದ್ದೇವೆ, ಛತ್ರಪತಿ ಶಿವಾಜಿ ಟರ್ಮಿನಲ್ಸ್. ಸೊ ಇದೊಂದು ಸ್ಪೆಷಲ್ ವಿಡಿಯೋ. ಯಾವಾಗಲೂ ಹೊಸ ಹೊಸ ಪ್ಲೇಸನ್ನು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೇವೆ, ಬಟ್ ಇವತ್ತೊಂದು ಹೋಟೆಲ್ ಎಕ್ಸ್ಪ್ಲೋರ್ ಮಾಡಲಿಕ್ಕಿದ್ದೀವಿ. ಸೊ ಅದೇನು ಹೋಟೆಲ್ ಸ್ಪೆಷಾಲಿಟಿ ಏನು ಚೂರೀಗ ಹಿಂಟು ಕೊಡಿಯಲ್ಲ. ಸೊ ಇವತ್ತು ಹೋಗಿ ನೋಡೋಣ. ಸೊ ತುಂಬಾ ಸಸ್ಪೆನ್ಸ್. ಸೊ ಎಸ್, ಲೆಟ್ಸ್ ವಾಚ್ ಫಾರ್ ಟುಡೇಸ್ ವಿಡಿಯೋ. ಹ್ಯಾವ್ ಎ ನೈಸ್ ಡೇ. ಸೊ ನಾವೀಗ ಮನೆಯಿಂದ ಮುಳುಂಡಿ ಸ್ಟೇಷನ್ಗೆ ಬಂದಿದ್ದೀವಿ. ಸೊ ನಾವೀಗ ಟ್ರೈನಿಗೆ ಕಾಯ್ತಾ ಇದ್ವಿ. ಸೊ ಆಲ್ರೆಡಿ 2 ಟ್ರೈನ್ ಮಿಸ್ ಮಾಡ್ಕೊಂಡ್ವಿ ಬಿಕಾಸ್ ತುಂಬಾ ರಶ್ ಇತ್ತು. ಸೊ ಅದೀಗ ಖಾಲಿ ಟ್ರೈನಿಗೆ ಕಾಯ್ತಾ ಇದ್ದೇವೆ. ಎಸ್, ಸಿ ದ ಬೋರ್ಡ್ ಮುಳುಂಡಿ. ಬೋಗಿ ಅಂತ ಹೇಳಿ ಬೋರ್ಡ್ ಹಾಕಿದ್ದಾರೆ, ಮತ್ತು ಇಲ್ಲಿ ಏನೇನು ಫುಡ್ ಐಟಮ್ಸ್ ಅಂತ ಹೇಳಿ ಕೂಡ ಹಾಕಿದ್ದಾರೆ. ಸೊ ಇಲ್ಲಿಂದ ನೋಡ್ಬೋದು ಒಂದು ಬೋಗಿನ ಟ್ರ್ಯಾಕ್ ಮೇಲೆ ಕೊಡಿಸಿ ಸೊ ಯಾವ ರೀತಿ ಒಂದು ರೆಸ್ಟೋರೆಂಟ್ ಆಗಿ ಕನ್ವರ್ಟ್ ಮಾಡಿದ್ದಾರೆ ಅಂಥೇಳಿ. ಸೊ ಇದು ಯೆಲ್ಲೋ ಕಲರಲ್ಲಿ ಬೋಗಿ ಇರುವಂಥದ್ದು. ಸೊ ಚೆನ್ನಾಗಿದೆ. ಹಾಂ, ಟ್ರ್ಯಾಕ್ಟರ್ ಮೇಲೆ ಕಮ್. ಸೊ ನೋಡ್ಬೋದು ಒಂದು ಬೋಗಿಯನ್ನು ತಗೊಂಡಿದ್ದಾರೆ. ಸೊ ಅದಕ್ಕೆ ಬೋಗಿ ಊಗಿ ಅಂತೇಳಿ ಹೆಸರಿಟ್ಟಿರುವಂಥದ್ದು. ಸೊ ದಿಸ್ ಇಸ್ ದ ಟ್ರ್ಯಾಕ್. ನಮ್ದಿದ್ರ ಒಳಗಡೆ ಹೋಗ್ತಾ ಇದ್ದೀವಿ. ಸೊ ಮೇಲ್ಗಡೆ ನೋಡ್ಬೋದು ಹೆಟ್ಟಿಂಗ್ ರೆಸ್ಟೋರೆಂಟ್ ಆನ್ ವೀಲ್ಸ್ ನೋಡಿ ಒಮ್ಮೆ. ಸೊ ನಿತೇಶ್ ಈಗ ಒಳಗಡೆ ಹೋಗ್ತಾ ಇದ್ದಾರೆ. ಸೊ ಲೆಟ್ಸ್ ಸಿ ಒಳಗಡೆಯಿಂದ ಹೇಗಿದೆ ಅಂಥೇಳಿ. ಇದು ಎಂಟ್ರನ್ಸ್. ಆಚೆ ಕೂತ್ಕೊಳ್ವಾ? ಆಚೆಲ್ಲ ಆಲ್ಮೋಸ್ಟ್ ಇಮಿಗ್ರೇಷನ್ ಕೂತ್ಕೊಂಡಿದ್ದಾರೆ. Now that our love has capsized. This is chicken biryani, veg fried rice. ಸೊ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೇವೆ ವೆಜ್ ಫ್ರೈಡ್ ರೈಸ್. ಚೆನ್ನಾಗಿದೆ, ಟೇಸ್ಟ್ ಚೆನ್ನಾಗಿದೆ. ಚಿಕನ್ ಬಿರಿಯಾನಿ ಆಗಿದೆ. ಕೊಟ್ಟಿದ್ದಾರೆ ಯಾವುದು ಇದಾ ಸ್ವಲ್ಪ ಹಾಕಿ. ಸೋಯಾ ಹಾಂ, ಒಂದು ಸೈಡ್ ಹಾಂ, ಟೊಮೆಟೊ ಒಂದು ಸೈಡ್ ಹಾಕಿ. ಟೊಮೆಟೊ ಚಿಲ್ಲಿ ಗೊತ್ತಿಲ್ಲ. ಫೇವ್ರೆಟ್ ಚಿಲ್ಲಿ ಟೊಮೆಟೊ. ಹಾಂ, ಓಕೆ, ಅದು ಬೇಡ. ಹಪ್ಪಳ ಬೇಡ, ನೀವು ತಿನ್ನಿ. ಊಟ ಮಾಡ್ಕೊಂಡು ಬಂದ್ವಿ. ಸೊ ಆಲ್ಮೋಸ್ಟ್ ಎಂತ ಸೊ ಒಳಗಡೆ ಚೆನ್ನಾಗಿತ್ತು ಆ್ಯಕ್ಚುಲಿ ಆ್ಯಂಬಿಯನ್ಸ್. ಇವನ್ ಫುಡ್ ಕೂಡ ಚೆನ್ನಾಗಿತ್ತು ತುಂಬ. ಸೊ ಒಳಗಡೆ ಫುಲ್ AC ಮತ್ತು ಚೆನ್ನಾಗಿತ್ತು ಆ್ಯಕ್ಚುಲಿ. ಲೈಟಾಗಿ ಮ್ಯೂಸಿಕ್ ಹಾಕಿದ್ರು ಅಲ್ವಾ ನಿತೇಶ್? ಸೊ ಒನ್ ಟೈಮ್ ಹೀಗೆ ಟ್ರಾವೆಲ್ ಮಾಡೋದಾದರೆ ಆ್ಯಂಬಿಯನ್ಸ್ ಒಂಥರ ಫೀಲಿಂಗ್ ಬರುತ್ತೆ, ರೊಮ್ಯಾಂಟಿಕ್ ಆಗಿದೆ ಆ್ಯಕ್ಚುಲಿ. ಸೊ
ಸೊ ನಾವೀಗ ಊಟ ಇವನ್ ಪ್ರೈಸ್ ಕೂಡ ರೀಸನೇಬಲ್. ಇವನ್ ಫ್ರೈಡ್ ರೈಸಿಗೆ 225 ತಗೊಂಡಿದ್ದಾರೆ. ಹಾಗೆ ಚಿಕನ್ ಫ್ರೈಡ್ ರೈಸ್, ಚಿಕನ್ ಬಿರಿಯಾನಿಗೆ 280 ಮಾಡಿದ್ದಾರೆ. ವೆರಿ ರೀಸನೇಬಲ್. ಹಾಂ, ಮತ್ತು GST ಎಲ್ಲೋದ್ರು ಕೂಡ. ಸೊ ನಾವೀಗ ಬುಗಿ ಆ ಕಡೆ ಇತ್ತು. ಸೊ ಹಾಗೆ ಅಲ್ಲಿಂದ ಊಟ ಮಾಡ್ಕೊಂಡು ಈಚೆ ಕಡೆ ನಡ್ಕೊಂಡು ಬರ್ತಾ ಇದ್ವಿ. ಸೊ ಇಲ್ಲಿ ಸುಮಾರು ಗಾರ್ಡನ್ ಅಂದರೆ ಗಿಡಗಳೆಲ್ಲ ತುಂಬ ಇದ್ದಾವೆ. ಹಾಗೆ ಇಲ್ಲಿ ಒಂದು ಇಟ್ಟಿದ್ದಾರೆ. ಎಂತ ಇದು ಟ್ರೈನಾ? ಕಲ್ಯಾಣಿಗೆ. ಹಾಂ, ಹಳೆ ಟ್ರೈನ್ ಇಟ್ಟಿದ್ದಾರೆ. ಸೊ ಅದರ ಹೆಸರು ಕಲ್ಯಾಣ ಅಂತೆ. ಕಲ್ಯಾಣ ಅಂತ ಹೇಳಿ ಬರ್ತಿದ್ದಾರೆ. ಬ್ಲ್ಯಾಕ್ ಕಲರ್ ಡೀಸೆಲ್ ಟ್ರೈನಾ? ಆ ಡಿವಿಷನ್ಗೆ ಸೇರಿದ ಸೆಂಟರ್ ಕಲ್ಯಾಣ. ಮಾಡೆಲ್ ಮಾಡೆಲ್ ಆಗಿ ಇಟ್ಟಿದ್ದಾರೆ. ಏನಂತ ಹೇಳಿದ್ರೆ ಫುಲ್ ಕಬೂತರ್ ಖಾನ. ಸೊ ನೋಡ್ಬೋದು ಇಲ್ಲಿ ಎಷ್ಟು ರಾಶಿ ಇದು ಉಂಟಂತೇಳಿ. ಪಿಜನ್ ಎಲ್ಲ ಕೂಡ ಫ್ರೂಟ್ ತಿಂತಾ ಇದೆ. ಫ್ರೂಟಲ್ಲಿ ಎಂತ ಧಾನ್ಯಗಳನ್ನು ತಿಂತಾ ಇದ್ದಾವೆ. ಸ್ವಲ್ಪ ರೆಸ್ಟ್ ಮಾಡಿ ಹೋಗೋಣ ಅಂತ ಹೇಳಿ ಈಗ ಟ್ರಾಮ್ BST ಬೆಸ್ಟ್ BST ಕಂಡಕ್ಟರ್ ಮೊದಲು ರನ್ ಆಗ್ತಿದೆ ಇಲ್ಲ. ಇದೆ ಬಸ್ಸಾ? ಹಾಂ, ಇದೆ ಬಸ್ ಅಲ್ಲ, ಟ್ರಾಮ್. ನಮಸ್ತೆ. ಮೇಲೆ ಕುತ್ಕೊಂಡು ಜಂಪ್ ಆಗೋದು ಜಾಸ್ತಿ. ಹೌದಾ? ನಾವೇನು ಹೋಗುದಿಲ್ಲ ಕೆಳಗಿಂದ. ಅದು ಮೊದಲು ಹಳೆ ಬಸ್ ಇದ್ರಲ್ಲಿ ಗೊತ್ತಿಲ್ಲ.
ಸಿ ಬೇರೆ ಕಲರ್, ಬ್ಲೂ ಕಲರ್. ನಾರ್ತ್ ವೆಸ್ಟ್ ಈಶಾನ್ಯ ಬೇರೆ ಕಲರ್, ಹಾಗೆ ಒಂದೊಂದು ಇದು ಬಿ ಎಸ್ ಐಡೆಂಟಿಫಿಕೇಶನ್ಗೋಸ್ಕರ ಒಂದೊಂದು ಕಲರ್ ಕೊಡ್ತಾರೆ. ಬಾಂಬೆ ಎಲ್ಲ ಸಿಟಿ ಸಪ್ಲೈ ನಾರ್ತ್ ವೆಸ್ಟ್ ಹಾಗೆ ಬಿ ಎಸ್. ಇವಾಗ ನಾವು ಲೋಹದ್ ಚಾಲ್ಗೆ ಬಂದಿದ್ವಿ. ಸೊ ಇಲ್ಲಿ ವೆರೈಟೀಸ್ ಆಫ್ ಫ್ಲವರ್ಸ್, ಹೋಮ್ ಡೆಕೋರೇಟಿವ್ ಐಟಮ್ಸ್ ಎಲ್ಲ ಸಿಗ್ತದೆ. ಗಣಪತಿ ನೋಡಲಿಕ್ಕೋಸ್ಕರ ಬಂದಿದ್ದು, ಬಟ್ ಈ ಮಾರ್ಕೆಟ್ ಒಮ್ಮೆ ನೋಡಿ ಹೋಗೋಣ ಅಂತ ಹೇಳಿ ಆಚೆ ಹೋಗೋಣ. ಆಚೆ ಸೊ ನೋಡ್ಬೋದು ಇಲ್ಲಿ ಡಿಫ್ರೆಂಟ್ ವೆರೈಟೀಸ್ ಆಫ್ ಫ್ಲವರ್ಸ್ ಅನ್ನು, ಆರ್ಟಿಫಿಷಿಯಲ್ ಫ್ಲವರ್ಸ್. ದಟ್ ಲುಕ್ಸ್ ವೆರಿ ಲೋಟಸ್ ಉಂಟು. ನಿಮ್ಗೆ ಯೆಲ್ಲೋ ಕಲರಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತದಲ್ಲ, ಸೇಮ್ ನ್ಯಾಚುರಲ್ ಥರನೇ ಕಾಣ್ತದೆ. ನಾನು ಈ ಫ್ಲವರ್ ಚಂದ ಕಾಣ್ತದಲ್ಲ, ಸೇಮ್ ನ್ಯಾಚುರಲ್ ಮಾರ್ಕೆಟಲ್ಲಿ ಮಾಡಿ ಹಾಕಿದ್ರೆ ವೆರಿ ಬ್ಯೂಟಿಫುಲ್. ಎಲ್ಲ ಇದು ನೋಡಿ, ಇದೊಂದು ಕೇಳಿ, ನನಗೊಂದು ಬೇಕಿತ್ತು. ಎಷ್ಟಿದೆ? ಬೇಡ ಯಾರು ಚೆನ್ನಾಗಿದೆ. ನೂರೈವತ್ತು ಚೆನ್ನಾಗಿದೆಯಲ್ಲ. ಒಮ್ಮೆ ಉಳಿಮೆ ಮೇಲೆ ಮಂಡೆ ಸುರತ್ಕಲ್ ಉಂಟಲ್ಲ ಅವರದ್ದು ಇದೆಲ್ಲ ಮಾಡ್ತಿದ್ದೀರಾ? ನಿಮಗೆ ಶೀತ ಆಗಿದ್ದಲ್ಲ, ನಿಮಗೆ ಕುಡಿ ಹಂಗಿಲ್ಲ ಫ್ರೂಟ್ಸ್ ತೆಗಿಲಿದ್ದಕ್ಕೆ ಈಗ ತುಂಬ ಬಾಯಾರಿಕೆ ಆಗ್ತಿತ್ತು, ನನಗೆ ಕಬ್ಬಿನ ನೀರು ಕುಡಿಲಿಕ್ಕೆ ಬಂದಿದ್ದೀವಿ. ಸೊ ನಾವು ಇವಾಗಷ್ಟೇ ಮುಳ್ಳುಂಡಿಗೆ ಬಂದ್ವಿ. ಹಾಗೆ ಇವತ್ತಿನ ವಿಡಿಯೋದಲ್ಲಿ ತುಂಬ ತಿರುಗಾಡಿದ್ವಿ. ಫಸ್ಟು ಬುಗಿ ಹೋಗಿ ರೆಸ್ಟೋರೆಂಟಿಗೆ ಹೋದ್ವಿ, ಅಲ್ಲೇ ಮಧ್ಯಾಹ್ನ ಊಟ ಮಾಡಿದ್ವಿ. ಆಮೇಲೆ ಆಲ್ಮೋಸ್ಟು CST ತಿರುಗಿದ್ವಲ್ವಾ, ಸೊ ಆಲ್ಮೋಸ್ಟ್ CST ಬಸ್ ಸ್ಟ್ಯಾಂಡ್, ಆಮೇಲೆ ಪೋಸ್ಟ್ ಆಫೀಸ್, ಆಮೇಲೆ ಇನ್ನೊಂದು ಮಾರ್ಕೆಟ್ ಏರಿಯಾಸ್ ಎಲ್ಲ ನೋಡಿದ್ವಿ. ಸೊ ಹಾಗೆ ಸುಮಾರು ಗಮ್ಮತ್ತಾಯಿತು ಇವತ್ತಿನ ದಿವಸ. ಮತ್ತು ಗಣೇಶ ಚತುರ್ಥಿದೆಲ್ಲ ಕೆಲವೊಂದು ಪ್ಲೇಸಸ್ಸಿಗೆಲ್ಲ ಹೋಗಿ ನೋಡಿದ್ವಿ. ಆಮೇಲೆ ಇವಾಗ ಜಸ್ಟ್ ರೀಚ್ ಆದ್ವಿ, ಆಲ್ಮೋಸ್ಟ್ 6:15 ಆಗ್ತಾ ಬಂದಿದೆ. ಸೊ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ಹಾಗೆಯೇ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸೊ ನೀವು ಮುಂಬೈ ವಿಸಿಟ್ ಮಾಡಿದರೆ ಡೆಫಿನೆಟಾಗಿ ಒಮ್ಮೆ ವಿಸಿಟ್ ಮಾಡಿ, ಈ ಪ್ಲೇಸಸ್ಸಿಗೆಲ್ಲ ಚೆನ್ನಾಗಿರುತ್ತೆ ನೋಡಲಿಕ್ಕೆ. ಹಾಗೆ ನಾನು ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ನಿತೀಶ್ ಎಂಜಾಯ್ ಮಾಡಿದ್ರಲ್ಲ? ಎಸ್. ಸೊ ಹಾಗೆ ಫುಲ್ ಎನರ್ಜಿ ಡೌನ್ ಆಗಿದೆ ಈಗ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.